ರೋಟರಿ ಕ್ಲಬ್ ಮಂಗಳೂರು ವತಿಯಿಂದ ಮಹಿಳಾ ಸ್ವಾಸ್ಥ್ಯಕ್ಕಾಗಿ ಮೊಬೈಲ್ ಕ್ಲಿನಿಕ್ನ ಉದ್ಘಾಟನೆ ಹಾಗೂ ಯನಪೋಯ ಆಸ್ಪತ್ರೆಗೆ ಕೀ ಹಸ್ತಾಂತರ ಕಾರ್ಯಕ್ರಮ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಜರುಗಿತು. ರೋಟರಿ ಕ್ಲಬ್ ಮಂಗಳೂರು ನಗರದ ಪುರಭವನದಲ್ಲಿ ರೋಟರಿ ಫೌಂಡೇಶನ್ ಜಾಗತಿಕ ಅನುದಾನ ಯೋಜನೆಯ ಮೂಲಕ ರೋಟರಿ ಸಿಲಿಕಾನ್ ವ್ಯಾಲಿ ರೋಟರಿ ಡಿಸ್ಟ್ರಿಕ್ಟ್ಸ್ 3181 ನೆರವಿನೊಂದಿಗೆ ಸಿದ್ಧಗೊಳಿಸಿ ಯನಪೋಯ ಆಸ್ಪತ್ರೆಯಿಂದ ನಿರ್ವಹಿಸಲ್ಪಡುವ ಮಹಿಳಾ ಸ್ವಾಸ್ಥ್ಯಕ್ಕಾಗಿ ಮೊಬೈಲ್ ಕ್ಲಿನಿಕ್ನ ಉದ್ಘಾಟನೆ ಹಾಗೂ ಯನಪೋಯ ಆಸ್ಪತ್ರೆಗೆ ಹಸ್ತಾಂತರ ಸಮಾರಂಭವು ಜರುಗಿತು. ರೋಟರಿ ಫೌಂಡೇಶನ್ನ ಟ್ರಸ್ಟಿ ಡಾ ಭರತ್ ಎಸ್ ಪಾಂಡ್ಯ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಮತ್ತು ಬಾಯಿ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಂಡುಬರುತ್ತಿದೆ. ಕ್ಯಾನ್ಸರ್ಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಬೇಕಾದರೆ ಆರಂಭಿಕ ಹಂತದಲ್ಲಿ ಗುರುತಿಸುವುದು ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಮಂಗಳೂರು ಆರಂಭಿಸುವ ಮೊಬೈಲ್ ಕ್ಲಿನಿಕ್ ಸಹಕಾರಿಯಾಗಲಿದೆ ಎಂದವರು ಹೇಳಿದರು. ಕೋವಿಡ್ ಪ್ಯಾಂಡಮಿಕ್ ಹ್ಯಾಸ್ ಚೇಂಜ್ಡ್ ಎವ್ರಿಥಿಂಗ್. The way we meet, the way we work, the way we have fellowship in Rotary, but one thing that has not changed, friends, and that is the way we do service in Rotary, because even amongst this, in spite of this pandemic, Rotary and Rotarians always believe that Rotary should not stop working, Rotary cannot stop working, and Rotary will not stop working, friends. I am reminded of words of our father of our nation, Mahatma Gandhi, who always used to say, there is enough in this world for everyone's need, but there is not enough in this world for one man's greed, and only if everyone shares and cares, everyone can have enough. I think, sir, you will agree that no better example of sharing and caring than this, because this van is all about sharing and caring to see that the health is not restricted only to the urban areas and to those who can afford it, but also goes down to the rural areas and poor women who cannot afford it. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಪ್ರಾಮಾಣಿಕ ಸೇವಾ ಸಂಸ್ಥೆಗೆ ರೋಟರಿ ಕ್ಲಬ್ ಮಾದರಿಯಾಗಿದೆ. ಸರ್ಕಾರ ಅಥವಾ ಜಿಲ್ಲಾಡಳಿತ ಮಾಡದ ಹಲವಾರು ಕೆಲಸಗಳನ್ನು ರೋಟರಿ ಕ್ಲಬ್ ಮಾಡುತ್ತಿದೆ. ಈ ಮೊಬೈಲ್ ಕ್ಲಿನಿಕ್ ಗ್ರಾಮೀಣ ಭಾಗದ ಬಡ ಮಹಿಳೆಯರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಕೆಲವೊಮ್ಮೆ ಸರ್ಕಾರ ಜಿಲ್ಲಾಡಳಿತ ಮಾಡದಂಥ ರೀತಿಯ ವ್ಯವಸ್ಥೆಗಳನ್ನು ರೋಟರಿ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಹಾಗಾಗಿ ನಿಮ್ಮ ಕೆಲಸವನ್ನು ಬಹಳ ಅಭೂತಪೂರ್ವವಾಗಿ ನಾನು ಮೆಚ್ಚಿಕೊಂಡಿದ್ದೇನೆ. ಇವತ್ತು ನಾನು ಪ್ರಾರಂಭದಲ್ಲಿ ಕೇಳಿದಾಗ ಅವರ ಹತ್ರ ಕೇಳಿದೆ, ನಾನು ಒಮ್ಮೆ ಯಾವುದಾದ್ರೂ ಒಂದು ವ್ಯಕ್ತಿ ಈ ಒಂದು ಬಸ್ಸನ್ನು ಈ ಒಂದು ಕ್ಲಿನಿಕ್ನಲ್ಲಿ ಸಂಪರ್ಕಿಸಿದಾಗ ಅದರಲ್ಲಿ ಕೂಡ ಒಂದು BPL ಕಾರ್ಡ್ದಾರ ಹೊಂದಿದಂಥ ವ್ಯಕ್ತಿ ಸಂಪೂರ್ಣವಾಗಿ ಯನಪೋಯ ಸಂಸ್ಥೆ ಮುಖಾಂತರ ಅವರಿಗೆ ಫ್ರೀ ಕಾಸ್ಟಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗುವುದು. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ತುಂಬ ಬಡವರಾಗಿ ಜೀವನವನ್ನು ಸಾಗಿಸ್ತಿರುವಂತಾಗ ಅವರಿಗೆ ಆಸ್ಪತ್ರೆಗಳು ಬಂದು ಅಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಆಗದಂಥ ಸಂದರ್ಭ ಇರುವಾಗ ಅವರಿಗೆ ಇದರಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಗ್ರಾಮಾಂತರ ರೂರಲ್ ಭಾಗದಲ್ಲಿ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಭಾಳ ಯಶಸ್ವಿಯಾಗಿ ಕೆಲಸ ಕಾರ್ಯಗಳಾಗ್ತಾ ಇದೆ. ತದಬಳಿಕ ಯನಪೋಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ವಿಜಯ್ ಕುಮಾರ್ ಅವರು ಮಾತನಾಡಿ, ಕ್ಯಾನ್ಸರ್ಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಬೇಕಾದರೆ ಆರಂಭಿಕ ಹಂತದಲ್ಲಿ ಗುರುತಿಸುವುದು ಅಗತ್ಯವಿದೆ. ಈ ಬಸ್ ಅನ್ನು ಸುಸಜ್ಜಿತ ಕ್ಲಿನಿಕ್ ಆಗಿ ಪರಿವರ್ತಿಸಲಾಗಿದ್ದು, ಇದರಲ್ಲಿ ಸ್ತನ ಕ್ಯಾನ್ಸರ್ ಪತ್ತೆಗಾಗಿ ಅತ್ಯಾಧುನಿಕ ತಂತ್ರಜ್ಞಾನದ ಮ್ಯಾಮೋಗ್ರಫಿ ಮೆಷಿನ್, ಸರ್ವಿಕಲ್ ಕ್ಯಾನ್ಸರ್ ಪತ್ತೆಗಾಗಿ ಕೊಲ್ಪೋಸ್ಕೋಪ್ ಮೆಷಿನ್ಗಳಿವೆ. ಜಿಲ್ಲೆಯಲ್ಲಿ ಎಲ್ಲರ ಸಹಕಾರದಿಂದ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಮಹಿಳೆಯರಲ್ಲಿನ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಸರ್ವಿಕಲ್ ಮತ್ತಿತರ ರೋಗಗಳನ್ನು ಪತ್ತೆ ಮಾಡಲಾಗುವುದೆಂದು ಅವರು ಹೇಳಿದರು. This pie diagram, we call it pie diagram, says it all. As he said, the blues or the non-communicable disease, 60% and more of the deaths occurring in our country before COVID, of course, was due to NCD, non-communicable disease. And so we are talking about non-communicable disease. One may ask, what is non-communicable disease? Thanks to COVID, everybody knows what is communicable disease. One which spreads from me to you is communicable disease. This affects me and kills me if I don't get treated properly. That is non-communicable disease. Why we have chosen? I said the death in India pre-COVID, 60% of them is due to non-communicable disease. What are non-communicable diseases? He has already said. I am going on like a typical teacher. I am not going on in a systematic way. That's all. He has already spoken. Diabetes, hypertension, anemia, stroke, cardiovascular disease, and cancer. And this all together forms the non-communicable disease.
ರೋಟರಿ ಗ್ಲೋಬಲ್ ಗ್ರ್ಯಾಂಡ್ ಪ್ರಾಜೆಕ್ಟ್ ಚೇರ್ಮನ್ ಜತಿನ್ ಬಿಯಾತ್ ಅವರ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. This bus has 3 compartments, including a doctor's consultation room and a screening rooms. It is completely air-conditioned and even has a very hygienic e-toilet facility. This highly sophisticated clinic is one of its kind in this region, and we are very excited to launch the Women's Wellness Clinic, which will directly go to the doorsteps of women in rural areas. No matter what their circumstances, whether it is economic hardship or lack of transportation to reach the medical center, we are trying to make sure all women in our region have access to this life-saving screening facility. This bus will travel from village to village with the goal of prevention and early detection to save many lives. We at Rotary value every single life and hope that this project will help our district administration bring down the number of these non-communicable diseases drastically and create a positive impact in our community. ಮಂಗಳೂರು ರೋಟರಿ ಕ್ಲಬ್ನ ಅಧ್ಯಕ್ಷ ಸುಧೀರ್ ಕುಮಾರ್ ಝಲಾನ ಸ್ವಾಗತಿಸಿದ್ರು. ಡಾಕ್ಟರ್ ಅಜಯ್ ಕಾಮತ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ವೇಳೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಯನಪೋಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ವೈ ಅಬ್ದುಲ್ಲಾ ಕುಂಜಿ, ರೋಟರಿ ಸಹಾಯಕ ಗವರ್ನರ್ ಯತೀಶ್ ಬೈಕಂಪಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874